Nama TV presents Dance Mommy Dance. Dance, mommy dance. Dance, mommy dance. Dance, mommy dance. Mommy dance. Dance, mommy dance. Dance, mommy dance. ಓಕೆ, ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ನಾನು ನಿಮ್ಮ ರೂಪೇಶ್ ಶೆಟ್ಟಿ ಆ್ಯಂಡ್ ಇವರು, ನೀವು ಹೇಳ್ರಿ ನಿಮ್ಮ ಹೆಸರು ಎಂತ ಒಂದು ವರ್ಷದಲ್ಲಿ ಗುರುತಾ ಮರ್ತು ಹೋಯ್ತಾ? ಸೌಜನ್ಯ ಹೆಗಡೆ. ಓಕೆ, ರೈಟ್. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ. ಅದೇ ನಾನು ಹೇಳಿದ್ದು. ಬ್ಯಾಕ್ ಟು ದ ಟಾಪಿಕ್. ಬ್ಯಾಕ್ ಟು ದ ಟಾಪಿಕ್. ಒಂದು ವರ್ಷದಲ್ಲಿ ನೀವು ಏನ್ ಮಾಡಿದ್ರಿ ಅಂತ. ಎಲ್ಲರೂ ಕೊರೋನಾ ಅಂತ ಮನೇಲಿದ್ರು, ನೀವು ಮನೇಲಿ ಕುತ್ಕೊಂಡು ಚಂದ ಆಗಿದ್ ಮಾತ್ರ ಏನಾದ್ರು ಕೆಲಸ ಮಾಡಿದ್ರ? ಅಲ್ಲ ಚಂದ ಆಗಿದಂದ್ರೆ ಏನು, ಇಲ್ಲೆಲ್ಲ ಕ್ರೀಮ್ ಹಚ್ಕೊಂಡು ನಿಮ್ಮ ಥರ ಹುಡುಗಿ ಥರ ನಾವು ಮಾಡಲ್ಲ. ಬಟ್ ನಾವು ಕೆಲವು ಒಳ್ಳೊಳ್ಳೆ ಕೆಲಸ ಮಾಡಿದ್ವಿ. ನಮಗೆ ಆವಾಗ ಗೊತ್ತಾಗಿದ್ದು. ಸೊ ನಮ್ಮ ರೂಟ್ ಏನು ಅಂದರೆ ಅದು ಸ್ವಲ್ಪ ಗಿಡ ಅದು ಇದೆಲ್ಲ ಮಾಡಬೇಕು ಅಂತ. ಸೊ ಟೆರೇಸಲ್ಲಿ ಪ್ಲಾಂಟೇಶನ್ ಮಾಡಿದೆ. ನೀವು ಹೇಳಿದ್ರೆ ನಮ್ಮಲ್ಲ 3 ಸಲ ಬೆಂಡೆಕಾಯಿ ಪದಾರ್ಥ ಮಾಡಿದ್ದೀನಿ ನನ್ನ ವೆಜಿಟೇಬಲ್ ಗಾರ್ಡನ್ನಿಂದ. ಇವಾಗ ನೀವು ಹೇಳಿ, ನೀವೇನು ಮಾಡಿದ್ರಿ? ಮೇಕಪ್ ಎಲ್ಲ ಮಾಡೋದು ಬಿಟ್ಟು, ಮೇಕಪ್ ಆಮೇಲೆ ವಿಡಿಯೋಸು ಅದೆಲ್ಲ ಬಿಟ್ಟು ಸ್ವಲ್ಪ ಸಮಾಜಕ್ಕೆ ಸಂದೇಶ ಕೊಡೋ ಅಂತ ಏನು ಕೆಲಸ ಮಾಡಿ? ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳ್ತೀನಿ ಅಂತ ಒಂದು 2 ನಿಮಿಷ ಮುಂದೆ ಹೇಳಿದ್ದಕ್ಕಾಗಿ ನೀವು ಪ್ರಿಪೇರ್ ಆದ್ರಿ. ನೀವು ಅದನ್ನೇ ನಾನು ಕೇಳ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಇಲ್ಲ ನಾನು ಏನಾದರೂ ಒಂದು ಸೆಂಟಿಮೆಂಟಲ್ ಒಂದು ಸ್ಟೋರಿ ಮಾಡ್ಕೊಳ್ತಿದ್ನ ಏನು? ಬೇಡ ಬಿಡಿ, ಅಷ್ಟೊಂದು ಪೇಷನ್ಸ್ ಇಲ್ಲ ನಮ್ಮ ಆಡಿಯನ್ಸ್ಗೆ. ಕಣ್ಣೀರೆಲ್ಲ ಹಾಕೊಂಡು ಟಿವಿ ನೋಡೋ ಅಂಥದ್ದು. ಬಟ್ ಒಂದಂತೂ ಖಂಡಿತ, ಈ 2020 ಮನೆಗೆ ಇಟ್ಕೊಂಡು ಫ್ಯಾಮಿಲಿ ಬಾಂಡಿಂಗ್ ಮಾತ್ರ ಸಖತ್ತಾಗಿ ಸ್ಟ್ರಾಂಗ್ ಆಯ್ತು. ಯಾವಾಗಲೂ ನಾವು ಕ್ವಾಲಿಟಿ ಫ್ಯಾಮಿಲಿ ಟೈಮ್ ಅದು ಇದು ಹೇಳ್ತೀವಿ. ಫ್ಯಾಮಿಲಿ ಜೊತೆನೇ. ನಿಮಗೆ ಆದ್ರೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನಮಗೆ ಯಾರಿದ್ದಾರೆ? ಎನಿವೇಸ್, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಮ್ಮಿ ಬಗ್ಗೆ ಮಾತಾಡಿದ್ರೆ ಓಕೆ, ಡ್ಯಾಡಿ ಆಗದೇ ಇರೋರ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಏನು ಯೂಸ್ ಇಲ್ಲ. ಸ್ಟ್ರೇಟ್ ಆಗಿ ನಮ್ಮ ಜಡ್ಜಸ್ ಬಗ್ಗೆ ಮಾತಾಡುವಂಥ ಸಮಯ. ಎಸ್, ಅವರ ತ್ರಿಮೂರ್ತೀಸ್ ಜಡ್ಜಸ್ ಪ್ಲೀಸ್. ಸೊ ಈ ಒಂದು ಕಾರ್ಯಕ್ರಮ ನಾನಿಲ್ಲದೆ ನಡೆಯುತ್ತೋ ಗೊತ್ತಿಲ್ಲ, ಇವರಿಲ್ಲದೇನೂ ನಡೆಯುತ್ತೆ, ಆದರೆ ಜಡ್ಜಸ್ ಇಲ್ಲದೆ ನಡೆಯುವಂಥ ಚಾನ್ಸೇ ಇಲ್ಲ. ಸೊ ಜಡ್ಜಸ್ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಬಂದು ಎಲ್ಲರನ್ನೂ ಹೊಗಳ್ತೀವಿ, ಸೂಪರಾಗಿ ಮಾಡಿದ್ದೀರಾ ಅಂತ. ಬಟ್ ಜಡ್ಜಸ್ ಕರೆಕ್ಟಾಗಿ ಏನು ಸೂಪರಾಗಿ ಮಾಡಿದ್ದಾರೆ, ಏನು ವರ್ಸ್ಟ್ ಆಗಿ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ಕೊಡಬೇಕು, ಇವ್ರಿಗೆ ಅರ್ಧ ಕಡಿಮೆನ ಅರ್ಧ ಜಾಸ್ತಿನ ಎಲ್ಲ ನೋಡ್ಕೊಂಡು ಕೊಡಬೇಕಾಗುತ್ತೆ. ಸೊ ಅಂತಹ ಪರ್ಫೆಕ್ಟ್ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್, ನಾನು ತುಂಬ ಇಷ್ಟಪಡೋವಂತಹ, ಕಷ್ಟ ಆದರೂ ಇಷ್ಟಪಡೋವಂತಹ ಜಡ್ಜಸ್ ಪ್ರತಿ ಸೀಸನಲ್ಲೂ ನಮ್ಮ ಜೊತೆ ಇರ್ತಾರೆ. ಎಷ್ಟೇ ಕಷ್ಟ ಆದರೂ, ಎಷ್ಟೇ ಇಷ್ಟ ಆದರೂ ನಮ್ಮ ಜೊತೆ ಇರ್ತಾರೆ. ಸೂರಜ್ ಸನಿಲ್ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸ್ವಾಗತ ಸ್ವಾಗತ. ಥ್ಯಾಂಕ್ ಯು ಎಂಕಲ ಕಷ್ಟ ಅಂಡಲ್ ಇಷ್ಟ ಅಂಡಲ್ ದಾಲ ಆಪ್ಷನ್ ಇಚ್ಚಿ ಅದೇ ಬರೋಡೆ ಯಾನ್ ಕಾಪುನು ಮೊಕ್ಕಲ್ನ 2 ಜನತ ಫ್ರೆಂಡ್ಶಿಪ್ ಪೇಪರ್ ಸ್ಟಾರ್ಟ್ ಆಪುಂಡು ಖುಷಿ ಆಪುಂಡು ಆಂಡಲ್ ಒಂಚೂರು ಬೇಜಾರ್ ಆಪುಂಡು 2 ಜನಲ ಓಲು ಗಲಾಟೆ ಜಾಸ್ತಿ ಉಪ್ಪುಂದುಲೆ ಅವಳು ಮೋಕೆ ಜಾಸ್ತಿ ಉಪ್ಪುಂಡು. ಮೋಕೆ ಜಾಸ್ತಿ ಆವಂದೆ ಅತ್ತ ಮೋಕೆ ಮಸ್ತ್ ಜಾಸ್ತಿ ಆವಂದೆ ಅವೇ ಪಂಡ ಕ್ಯಾಮರಾ ಆನ್ ಉಂಡು ದಾಲ ಆಪ್ಷನ್ ಇಜ್ಜಿ ನಂಗೆ. ಓಕೆ, ಎನಿವೇಸ್ ಥ್ಯಾಂಕ್ ಯು, ವೆಲ್ಕಮ್ ಒನ್ಸ್ ಅಗೇನ್ ಸೂರಜ್ ಸನಿಲ್. ನಮ್ಮ ಜೊತೆ ಇದ್ದಾರೆ ಯಾವಾಗಲೂ ನಗ್ನಗ್ತಾ ಮಾತಾಡುವಂತಹ, ಹಾಡುಗಳನ್ನು ಹಾಡುವಂತಹ, ಎಕ್ಸ್ಪ್ರೆಷನಲ್ಲೇ ಅವರ ಕಮೆಂಟ್ಸನ್ನು ಕೊಡುವಂತಹ ಮಾನ್ಸಿ ಸುಧೀರ್ ಅವರು. ವೆಲ್ಕಮ್ ಟು ದ ಶೋ. ವೆಲ್ಕಮ್. ಸಂಚಾರ ಇನ್ನಿತ ಎಪಿಸೋಡ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಅರೆನ್ ಲೆಪುನಂಚಿನ ಪುರ್ತೂರು ರಡ್ಡ ಕೈ ನೊಂಜಿ ಅನ್ಪ್ಲೆ ಜೊರಾನ ಜಪಾಳದ ಒಟ್ಟುಗು ಅರೆನ್ ವೆಲ್ಕಮ್ ಅನ್ಪ್ಲೆ ನಮ್ರತಾ ಮಹೇಶ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು. ಎಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ ಈ ರೀತಿಯ ತಯಾರಿ ಬೇರೆ ಆಗ್ತಾ ಇದೆ. ಹೆಲೋ ನಮಸ್ತೆ. ಓಕೆ ಇಂಬರ್ಲ ಬಾರಿ ಡೌಟ್ ಉಂಟು. ಇದು ಮಮ್ಮಿ ನಕ್ಲು ಪೂರ ಮೇಕಪ್ ಪೂರ ಪಾಡ್ದು ಫುಲ್ ರೆಡಿ ಆದ ಬತ್ತಿಲಕ ಉಂಟು. ಹೆಲೋ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಮ್ರತಾ ಮಹೇಶ್ ಅವರು. ಎಲ್ಲಿಂದ ಬರ್ತಾ ಇರೋದು ನೀವು? ಪಡುಬಿದ್ರಿಂದ. ಫುಲ್ ಪ್ರಿಪೇರ್ ಆದ ಕಾಣುತ್ತೆ. ಇವರು ಕೊರಿಯೋಗ್ರಾಫರ್ ಸರ್. ಹೆಲೋ, ನಿಮ್ಮ ಹೆಸರು? ಹರೀಶನ್ ಆಚಾರ್ಯ. ಓಕೆ, ಸೊ ಕೊರಿಯೋಗ್ರಾಫರ್ ಟ್ರೈನ್ ಮಾಡಿ ಪ್ರಾಕ್ಟೀಸ್ ಬೇರೆ ಕೊಡ್ತಾ ಇದ್ದಾರೆ. ಸೊ ಸೀಸನ್ 5ನ ಒಂದು ಏನು ಕ್ವಾಲಿಟಿ ಏನಿದೆ ಮತ್ತು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಎಷ್ಟು ಸಮಯದಿಂದ ಪ್ರಾಕ್ಟೀಸ್ ತಗೊಳ್ತಾ ಇದ್ದೀರಾ? 10 to 12 days. ಸೊ 10 to 12 days ಪ್ರಾಕ್ಟೀಸ್ ತಗೊಂಡಿದ್ದೀರಾ? ಹೌದು. ಇದಕ್ಕಿಂತ ಮುಂಚಿನ ಸೀಸನ್ಸ್ಗಳನ್ನು ನೋಡಿದ್ದೀರಾ? ನೋಡ್ತಾ ಇದ್ದೆ. ಹೇಗೆ ಅನಿಸ್ತಾ ಇತ್ತು ಆಗ? ಒಳ್ಳೇದು, ನನಗೆ ಸಹ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಫೈನಲಿ ಸೀಸನ್ 5ಗೆ ರೀಚ್ ಆದ್ರಿ? ಹೌದು. ಓಕೆ, ಸೂಪರ್. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ಬೇಸಿಕಲಿ ಏನು ಮಾಡ್ತಾ ಇರೋದು ನೀವು? ಬ್ಯೂಟಿಷಿಯನ್ ಆಗಿದ್ದೀನಿ. ಅದಕ್ಕಿಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಇವತ್ತು. ಓಕೆ ಸರ್, ಹೆಲೋ. ಇವರು ನಿಮಗೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ಗೆ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಅಪ್ರೋಚ್ ಆದಾಗ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ನನಗೆ ಕೂಡ ಒಂದು ಚಾನ್ಸ್ ಸಿಕ್ಕಿತ್ತಲ್ಲ ಇಲ್ಲಿ ಕೊರಿಯೋಗ್ರಫಿ ಮಾಡಲಿಕ್ಕೆ ಅಂತ ಖುಷಿ ಆಯಿತು ತುಂಬ. ನಂದು ಸ್ಟೂಡೆಂಟ್ ಇದು ತಾಯಿ, ಇವರು ಹೇಳಿದರು ಹಾಗೆ ಒಂದು ಖುಷಿ.
ಓಕೆ ಸರ್, ಸೊ ಕೊರಿಯೋಗ್ರಫಿಯಲ್ಲಿ ಅಂತ ಹೇಳಿದಾಗ ನಿಮ್ಗೆ ಗೊತ್ತಿದೆ, ಈಗ ಮೊದಲ ಸುತ್ತು ಬೇರೆ ನಡೀತಾ ಇದೆ, ಫಸ್ಟ್ ರೌಂಡಿಗೆ ಬರ್ದಿದ್ದಾರೆ. ಸೊ ಎಷ್ಟು ಪ್ರೆಷರ್ ಇದೆ ನಿಮಗೆ, ಅಂದರೆ ಎಷ್ಟು ಟೈಮ್ ಕೊಡಬೇಕಾಗತ್ತೆ? ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾರ್ಮಲ್ ಡಾನ್ಸರ್ಸಿಗೂ ಮಮ್ಮೀಸ್ಗಳಿಗೂ ಕಲಿಸ್ಲಿಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಸೊ ವೆದರ್ ಇಟ್ ಈಸ್ ಅ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನಿಮಗೆ? ಹೌದು ಸರ್, ಚಾಲೆಂಜ್ ಆಯಿತು. ಅಂದರೆ ನನಗೆ ಸ್ವಲ್ಪ ಈಸಿ ಆದದಂದರೆ ಇವರು ಲಾಸ್ಟ್ ಕ್ಲಾಸಿಕಲ್ ಡ್ಯಾನ್ಸರ್, ಹಾಗೆ ಸ್ವಲ್ಪ ಈಸಿ ಆಯಿತು ನನಗೆ ಕಲಿಸಲಿಕ್ಕೆ. ಮತ್ತು ಡೇ ನೈಟ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಗ್ತಾ ಉಂಟು. ವೆರಿ ನೈಸ್, ವೆರಿ ನೈಸ್. ಸೊ ಹಾಗಿರುವಾಗ ನನಗೆ ಅನಿಸುತ್ತೆ ಇವತ್ತು ಕಥಕ್ ಕ್ಲಾಸಿಕಲ್ ಏನೋ ಯಾವ ಫಾರ್ಮ್ ಮಾಡ್ತಾ ಇದ್ದೀರಾ? ಕಥಕ್ ಮತ್ತು ಸೆಮಿ ಕ್ಲಾಸಿಕಲ್ ಮಿಕ್ಸ್. ವೆರಿ ನೈಸ್, ವೆರಿ ನೈಸ್. ಸೊ ನಮ್ಮ ಜಡ್ಜಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಗ್ರ್ಯಾಂಡ್ ವೇದಿಕೆ ಕೂಡ ನಿಮಗೋಸ್ಕರ ರೆಡಿ ಆಗಿದೆ. ಐ ವಿಶ್ ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಸರ್. Namrata Mahesh. ಎಸ್. Yes. Welcome to Dance Mommy Dance Season Thank 5 ವೇದಿಕೆ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತು. ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ? ತುಳು ತುಳು ತುಳು. ಓಕೆ. ಎಂಚ ಒಂದು ಡಾನ್ಸ್ ಅದು? ಖುಷಿ ಖುಷಿ ಹುಡುಗಿ ಹಣ್ಣರ ಪೂರ ಮರತ್ ಪೋಂಡು. ಅಯ್ಯಪ್ಪ ಹೆಂಗೆ ಕನ್ಫ್ಯೂಸ್ ಆನೋ ನೀವು? ಕೊಡೋರು ರಿಪೀಟ್ ಅದೇ ಪೂರ ಮರತ್ ಪೋಂಡು. ಅಬ್ಬಾ ಇವ್ರು ಮರತ್ ಒಬ್ಬನೇ ಆತು ವರ್ಡ್ಸ್ ಮಾಡ್ತಾರೆ ಹುಡುಗಿ ಆಗ್ಬಿಡು ಹೆಂಗೆ ಕನ್ಫ್ಯೂಸ್ ಅಂಡ್. ಓಕೆ, ಮರತ್ ಪೋಂಡು ನರ್ವಸ್ ಆದ ಪೋಡಿಗೆ ಆದ ನರ್ವಸ್ ಆಂಡ್ ನರ್ವಸ್ ಆಯ್ತು. ಏರ್ ನರ್ವಸ್ ಮಾಡ್ತೀನಿ ರೇನು ಏರ್ ಕ್ಯಾಮ್ರಾದಾರ ಹರೀಶಣ್ಣನ ಕ್ಯಾಮ್ರಾದಾರ ಹತ್ತು
ಅದು ಮೂಲು ನವೀನ್ ಪಿಬಿಯ ಪ್ರೋಗ್ರಾಮರ್ ಅಲ್ಪ ಜಡ್ಜಸಾ ಒಂಚೂರು ಮಧ್ಯೆ ಬಲೆ ರೂಪೇಶ ಏರಿ ದಾದಣ್ಣ ಕಾನ್ಫಿಡೆಂಟ್ ಅದು ಬರ್ತಿತ್ತಾರದೆ ಬರ್ತಿತ್ತೆ ಹಾಂ ಸ್ಟೇಜ್ ಬತ್ತಿ ಬಕ್ಕದ ಅದನ್ನು ಫುಲ್ ನರ್ವಸ್ ಫುಲ್ ನರ್ವಸ್ ಅಂಡ್ ಓಕೆ ನೋ ಪ್ರಾಬ್ಲಮ್ ಇದನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಲ್ತಾರ ಖುಷಿ ಉಂಡೆ ಚೂರುಂಡೆ ಈ ಸ್ಟೇಜಿಗೆ ಬೈದಾರ ಪನ್ಪುನ ಖುಷಿ ಉಂಡೆ ಆತುಂಡತೆ ದಟ್ಸ್ ಫೈನ್ ದಾದ ಮಲ್ತೊಂದುಲ್ಲಾರಿ ನಮ್ರತ ಬ್ಯೂಟಿಷಿಯನ್ನೇ ಅಂಚದ ಈತ ಬ್ಯೂಟಿಫುಲ್ ಅದು ಬೈದಾರ್ ಸೊ ಇರೇನು ರೆಡಿ ಮಲ್ಪರಿ ಈರೇ ಮಲ್ತಿನ ಕುಡೊಂಜಿ ಬ್ಯೂಟಿಷಿಯನ್ ಬತ್ತಿತ್ತಾರ ಕುಡಂಜಿ ಬ್ಯೂಟಿಷಿಯನ್ ಶಾ ಹಿಂಗೆ ಏತು ಮಲ್ಲ ಬ್ಯೂಟಿಷಿಯನ್ ಅಂದ್ರೆ ಎಂಕ್ಲಿಗೆ ರೆಡಿ ಮಲ್ಪರಿ ಕುಡೊಂಜನೇ ಬರೋಡದೆ ಓಕೆ ರಿಲ್ಯಾಕ್ಸ್ ಆಯ್ರಾ ಜೋಕುಲು ಬಾಲೆ ಒಂಜಿ ರಡ್ಡು ಮೂಜಿ ಒಂಜಿ ಏತ್ ಮಲ್ಲ 12 years ವಾವ್ ನೈಸ್ ಸೊ ನೈಸ್ ಸ್ಮಾಲ್ ಯಂಗ್ ಮಮ್ಮ ರೈಟ್ ಜಡ್ಜಸ್ ನಡಿಪೋಯೆ ಇರ್ ಪಾತೆರ್ನ ಎಜ್ಜೆ ತಿನ್ನಿ ನರ್ವಸ್ ಆದಂಚಾನೆ ಏರ್ ಬೈದೇರ್ ಇಲ್ಲ ರಾಂಗ್ ಮಲ್ತದೆ ಪೂರಾ ರಾಂಗ್ ಮಲ್ತದೆ ಮನ್ಪುರ ಜಡ್ಜಸ್ ಅವು ಇಂಕ್ಲೆಗ್ ಹೊಡ್ಚಿ ಇತ್ತೆ ಯಾನ್ ಪಾತೆರ್ನ ಪಾತೆರ್ ಇಲ್ಲ ತಕ್ಲೆ ಏರ್ ಬೈದೇರ್ ಸಪೋರ್ಟ್ ಮಲ್ಪರ ಏರ್ ಬೈದೇರ್ ಅಮ್ಮ ಪಪ್ಪ ಡ್ಯಾನ್ಸ್ ಕ್ಲಾಸ್ ದ ಟೀಮ್ ಬೈದೇರ್ ಡ್ಯಾನ್ಸ್ ಕ್ಲಾಸ್ ದ ಟೀಮ್ ಓ ಕೈ ಸುಮಾರ್ ಬ್ಲ್ಯಾಕ್ full blackies yes hi make some noise papa matra paather right let's go to the judges okay first we go to Mansi ma'am please ನಮ್ರತಾ ನಮಸ್ತೆ ಎಸ್ ನಮಸ್ತೆ ಚೂರು ಮರೆತು ಹೋದರೂ ಕೂಡ ನೀವು ನಿಲ್ಲಿಸದೆ ಕಂಪ್ಲೀಟ್ ಮಾಡಿದ್ರಿ ಅದು ನಿಮ್ಮ ಪಾಸಿಟಿವ್ ಸ್ಪಿರಿಟ್ ಅಂತ ತೋರಿಸ್ತಾ ಇದೆ ಥ್ಯಾಂಕ್ ಯು ಫುಲ್ ನಿಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ನಿಮ್ಮ ನೃತ್ಯ ತಂಡವೇ ಬಂದಿದೆ ಅಂದ್ಕೊಂಡಿದ್ದೇನೆ ಅಲ್ವಾ ಮಕ್ಕಳೇ ಎಸ್ ಎಸ್ ತುಂಬ ಕಷ್ಟದ ಅಂದರೆ ಫಾಸ್ಟ್ ರಿದಮ್ ಇರುವಂಥ ಸಾಂಗ್ಸ್ ನನಗೇನು ಅನಿಸಿತು ಅಂದರೆ ನೀವು ಸಿಲೆಕ್ಟ್ ಮಾಡಿದ 2 ಹಾಡುಗಳ ಮಿಶ್ರಣ ಅಂದರೆ ಅದು ಒಂದಕ್ಕೊಂದು ಸಪೋರ್ಟ್ ಆಗ್ತಿರ್ಲಿಲ್ವೇನೋ ಅಂದರೆ ಆ ಕಾಂಬಿನೇಷನ್ ಚೇಂಜ್ ಮಾಡ್ಬೋದಿತ್ತೇನೋ ಅನಿಸಿತು ಆದರೆ ನೀವು ಮಾಡಿದ ಕಥಕ್ ಶೈಲಿ ಇರ್ಬೋದು ಅಥವಾ ಭರತನಾಟ್ಯ ಶೈಲಿ ಇರ್ಬೋದು ಭರತನಾಟ್ಯ ಶೈಲಿಯಲ್ಲೂ ನನಗೂ ಸ್ವಲ್ಪ ಪೋಶ್ಚರ್ಗಳ ಕೆಲವು ಸಮಸ್ಯೆಗಳು ಕಾಣಿಸ್ಕೊಳ್ತು ಮೇ ಬಿ ಮುಂದಿನ ರೌಂಡಲ್ಲಿ ನೀವು ಸಿಲೆಕ್ಟ್ ಆಗಿದ್ರಿ ಅಂದರೆ ಖಂಡಿತ ನೀವು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ನೀವು ಬ್ಯೂಟಿಷಿಯನ್ ಆದದಕ್ಕೇನೋ ಗುಡ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಟೋಟಲಿ ನೀವು ತುಂಬ ಚೆಂದ ಕಾಣ್ತಾ ಇದ್ದೀರಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ವಿ ಗೋ ಟು ನಿತೇಶ್ ಕೋಟ್ಯಾನ್ ನಮ್ರತಾ ಮಹೇಶ್ ನಮಸ್ಕಾರ ನಮಸ್ತೆ ಹುಲ್ಲು ಬರ್ಪುಣತೆ ಬರ್ಪುಣ ದಾಯ ಬುಲ್ತೊಂದಿಲ್ಲಾರ ತುಲೆ ಎಂದು ಪಾರ್ಟ್ ಆಫ್ ದ ಕಾಂಪಿಟೇಷನ್ ಗೊತ್ತಾನತೆ అయితే ಎಕ್ಸ್ಕ್ಯೂಸ್ ಕೊರ್ರೆ ಆಪುಜಿ ಓಕೆ ದಾಯ ಪಂಡ ಬೇತಗಲ್ಲ ಬರ್ಪೇರ್ ಅಕುಲ ಸೇಮ್ ನೆಕ್ಕೆ ಬರ್ಪುನ್ ಸ್ಟೇಜಿಗೆ ಸೊ ಇಂದು ಇರ್ನ ಮಿಸ್ಟೇಕ್ ಸೊ ಇರ್ ಆಕ್ಸೆಪ್ಟ್ ಮನ್ಪಡ ಆಪುನ್ ಓಕೆ ಇರ್ನ ಕಾಸ್ಟ್ಯೂಮ್ ಬಾರಿ ಶೋಕ್ ತೋಜೊಂದುಂಡು ಇರ್ ಪೊರ್ಲು ತೋಜೊಂದಿಲ್ಲಾರ ಥ್ಯಾಂಕ್ ಯು ಅಂಡ ಡ್ಯಾನ್ಸ್ ಮಾತ್ರ ಬಾರಿ ಬೇಜಾರಾಂಡು ಬಟ್ ಮಲ್ಲೆಜ್ಜಿ ಆಪುಣ್ ಮಿಸ್ಟೇಕ್ಸ್ ಆಪುಣ್ ನರಮನಿ ನಿಮ್ಮದೆಲ್ಲ ಮಿಷಿನ್ ಹತ್ತು ಆಪುಣ್ ಮಿಸ್ಟೇಕ್ಸ್ ಬಟ್ ರಿಪೀಟ್ ಮನ್ಪೊಡ್ಚಿ ಈರ್ ಒಂದು ದಾಯ್ ಸಾಂಗ್ ಚೂಸ್ ಮಂತರ್ ಒಂದು ಸಾಂಗ್ ಸೆಲೆಕ್ಟ್ ದಾಯ್ ಮಂತರ್ ಕಥಕ್ ಸ್ಟೈಲ್ ಮಲ್ಪಗ ಇರ್ನ ಸ್ಟ್ರಾಂಗ್ ಪಾಯಿಂಟ್ ಒಂದು ಕಥಕ ಭರತನಾಟ್ಯಂ ರೆಡ್ ಮಿಕ್ಸ್ ಮಲ್ಪಗ ಅಂತ ಮಲ್ತೀನಿ ಸೊ ಇರೇಗ ದಾಯಗ ಮಿಕ್ಸ್ ಮನ್ಪರ್ ಪೋಯರ್ ಇರೇಗ ಇರ್ನ ಕ್ಲಾಸಿಕಲ್ ಇತ್ತು ಸ್ಟ್ರಾಂಗ್ ಇತ್ತು ಕ್ಲಾಸಿಕಲ್ ಮಂದೋಲಿ ಅತಿರೇಗ ಐಟೇ ಮಿಸ್ಟೇಕ್ ಆಪಿನ್ ಗೊತ್ತಾಂಡೆ ಈ ರೀತಿ ವೈಟ್ ಎಡ್ಡೆತ್ತರ ಅವೇನು ಮನ್ಪೆರೆತ್ತಿ ನೀರು ಇನಿ ಅವೇ ನೀರು ಮಂದೋಡು ಅಂಡ್ ಮಲ್ಲೆಜ್ಜಿ ಈರೊಂಜಿ ಸಮಥಿಂಗ್ ವೇರಿಯೇಷನ್ ತೋ చెప్పారు ಟ್ರೈ ಮಂತಾರೆ ಅಂಡ್ ಐಟ್ ಒಂಚೂರು ಗೊತ್ತಾಣ ಅಂಚಿಂಚಿ ಗೋಲಿ ಬಜೆ ಅನ್ನತೆ ಓಕೆ ಸೊ ಔಟ್ಫಿಟ್ ಬಾರಿ ಶೋಕ್ ತೋಜಂತನ್ ಇರ್ನ ಸ್ಟಾರ್ಟಿಂಗ್ ದ ಡ್ಯಾನ್ಸ್ ಬಾರಿ ಶೋಕ್ ಬಕ್ಕ ಇರ್ ಮರೆತು ಹೋಯಕ ಫುಲ್ ನರ್ವಸ್ ಆಯರ್ ಮಲ್ಲೆಜ್ಜಿ ಅಂಡ್ ಇರೇಗೊಂಜಿ ಅಡ್ವೈಸ್ ಎನ್ನ ಇರು ಜಾಸ್ತಿ ಆಯ್ನಾತ್ ಜಾಸ್ತಿ ಸ್ಟೇಜ್ ಪರ್ಫಾರ್ಮೆನ್ಸ್ 4 ಜನ ಆಡಿಯನ್ಸ್ ಇದ್ರು ನಲಿಪೋಡು ಡ್ಯಾನ್ಸ್ ಕ್ಲಾಸ್ ಇಡ್ಲೈತೆ ಪೂರ ಉಲ್ಲೇರತ್ತೆ ನಿಕ್ಲ ಟೀಮ್ ದಾಖಲು ಅಕ್ಲಿದ್ರು ನಲ್ತೊಂದೆ ಪೋಡು ಅಪಗಂಡ ದಾದಪುಡು ನರ್ವಸ್ ಎನರ್ಜಿ ಬರ್ಪುಜಿ ಒಂದು ಲ್ಯಾಕ್ ಆಫ್ ಒಂದು ಏನು ಇಂಜಿಯನ್ ಪೇರೆ ಕಾನ್ಫಿಡೆನ್ಸ್ ಉಂಡದೆ ಇರ್ನ ಲೆಸ್ ಆತನ್ ದಾಯ ಗೊತ್ತುಂಡೆ ಇರಿಗೆ ಫೇಸ್ ಮನ್ಪೇರೆ ಆವೊಂದಿಜ್ಜಿ ದವ ನರ್ವಸ್ ಅಪ್ಪರ್ ಇರ್ ನನಗೆ ಎನ್ನ ಅಡ್ವೈಸ್ ದಾದಪಂಡ ಮೋರ್ ಇರ್ ಡ್ಯಾನ್ಸ್ ಸ್ಟಾಪ್ ಮಂಪೊಡ್ಚಿ ಹಿಂಗೆ ಮರತೊಂಡು ಬಂದು ಕಂಟಿನ್ಯೂ ಮನ್ಪುಲೆ 25 ಇರತ್ತೆ 100 ಜನ 1,000 1 ಲಕ್ಷ ಇದ್ರು ನಲ್ತೊಂದೆ ಪುಲೆ ಓಕೆ ಸ್ಪಿರಿಟ್ ಏಪಲ್ ಹೈ ಉಪ್ಪಡು ಯಾನಿಗಿರಿಗೂ ವಿಶ್ ಯು ಗುಡ್ ಲಕ್ ಫಾರ್ ದ ನೆಕ್ಸ್ಟ್ ಲೆವೆಲ್ ವಾಟ್ ಎವರ್ ಇಟ್ ಈಸ್ ಹೋಪ್ ಫಾರ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೋಯಿಂಗ್ ಟು ಅವರ್ ಥರ್ಡ್ ಜಡ್ಜ್ ಸೂರಜ್ ಸಾನಲ್ ಸರ್ ನಮ್ರತಾ ಎಸ್
ಇರು ಆಡಿಷನ್ ನೈನೋ ವಾಲನೆ Yes. ಈ ಸಾಂಗ್ Yes. ವಿಡಿಯೋ ಆಡಿಷನ್ಸ್ ಮಂದಿದ್ದಾರೆ. ಸೊ ಅಲ್ಪ ಇರ್ನ ಪರ್ಫಾರ್ಮೆನ್ಸ್ ಲೈಕ್ ಆದಿತ್ತು ಎಂಕ್ ಇಷ್ಟ ಆತಿನೇ ಯಾನ್ ಜಡ್ಜ್ಮೆಂಟ್ನಾಗ ಇರ್ನ ಗ್ರೇಸ್ ಅಲ್ಪ ಎಂಕ್ ಓಲಾ ಅನಿಸಂಡಿ ಇರು ಟ್ರೈನ್ ಆತಾರೆ ಈ ಫಾರ್ಮ್ ಉಡಂದು. ಸೊ ಇನಿ ಎಂಕ್ ಗೊತ್ತಾಂಡಿ ಈ ಟ್ರೈನ್ ಆತಾರಂಡು. ಓಕೆ ಮಿಸ್ ಆಯಿನ ಪಾರ್ಟ್ ಒಂಜಿ ಬುಡ್ನಲ್ಲ ಯಾನ್ ಇರೆಗತ್ತಂದೆ ಬೇತೆ ಕಂಟೆಸ್ಟೆಂಟ್ ನಕ್ಲೆ ದಾದ ಪನ್ಪೆ ಪಂಡ ದಾಯಿಗೆ ನಿಕುಲು ಬ್ಲ್ಯಾಂಕ್ ಆಪರ್ ಪಂಡ ನಿಕುಲು ಕೌಂಟುದೊಟ್ಟಿಗೆ ಒಂಜಿ ಪ್ರಾಕ್ಟೀಸ್ ಮಂತಡ ಮಸ್ತ್ ಹೆಲ್ಪ್ಫುಲ್ ಆದುಕೊಂಡು ಪಂಡ ಈ ರೀತಿ ಮಿಸ್ ಆತಿನ ಪಾರ್ಟನ್ನು ಇತ್ತ ತೂಯರ್ಡ್ ಇರ್ ಮಿನಿ ನೆಕ್ಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಅನ್ನ ತೂಲೆ ಇರ್ ಬೀಟ್ದವ್ಲು ಮಾತ್ರ ಮಿಸ್ ಆತಾರೆ. ಸಾಂಗ್ ಓಲ್ ಪೂರ ಪ್ಲೇ ಆಪುಂಡು ಅವ್ಲು ವಿತ್ ಎಕ್ಸ್ಪ್ರೆಷನ್ ಇರ್ ಪರ್ಫಾರ್ಮ್ ಅಂದಾರೆ ಅವು ವೆರಿ ಗುಡ್. ಅಲ್ಪ ಹಿಂಗೆ ಗೊತ್ತಾಪುಂಡು ಇರ್ ಎಡ್ಡೆ ಡಾನ್ಸರ್ ಅಂದ್ ಗೊತ್ತಾಂಡೆ ಓಲ್ ಬೀಟ್ಸ್ ಇರ್ ಕ್ಲಾಸಿಕಲ್ ಬೀಟ್ಸ್ ಮಂತಾರೆ ಬೊಕ್ಕ ಕಥಕಡು ಓಲ್ಪ ಪೂರ ಬೀಟ್ ಬತ್ತಂಡು ಅಲ್ಪ ಇರ್ ಮಿಸ್ ಆತದ ಪಂಡ ಇರ್ ಕೌಂಟುದೊಟ್ಟಿಗೆ ಪ್ರಾಕ್ಟೀಸ್ ಮಂಜೆ. ಬಟ್ ಪದ್ಯ ನಿಕ್ಲು ಏಪಲ ಬಾಯಿಟ್ ಪಂದ್ನೆದವರ ಅವು ನಿಕ್ಲೆಗ್ ಆಟೋಮೆಟಿಕ್ ಪದ್ಯ ಬಂದಾಗ ಆ ಸ್ಟೆಪ್ಸ್ ನೆನಪಾವನ್ ಪಾಪುಂಡು. ಸೊ ಕೌಂಟ್ ದೊಟ್ಟಿ ಪ್ರಾಕ್ಟೀಸ್ ಮಾಡ್ನಾಗ ಬೀಟ್ಸ್ ಎಲ್ಲ ನಿಕ್ಲೆಗ್ ನೆನಪಾಪುಂಡು. ಸೊ ಒಂದೊಂಜಿ ಇರೆಗ್ ಮಾತ್ರ ಅತ್ತಂದೆ ನನ್ನ ಬರ್ನ ಕಂಟೆಸ್ಟೆಂಟ್ ನಕ್ಲೆಗ್ಲ ಒಂಜಿ ಅಡ್ವೈಸ್ ನಿಕ್ಕುಲು ಕಾಂಪಿಟೇಷನ್ಗೆ ಬಂದಾಗ ಕೌಂಟ್ ದೊಟ್ಟಿಗೆ ಇಡೀ ಸಾಂಗ್ ಪ್ರಾಕ್ಟೀಸ್ ಮಾತಾಡ ನಿಕ್ಕುಲು ಸ್ಟ್ರಾಂಗ್ ಪರ್ಫಾರ್ಮರ್ ಆದ ಸ್ಟೇಜ್ ಉಪ್ಪರ್ ಇಡ ಪೊಟೆನ್ಶಿಯಾಲಿಟಿ ಉಂಡು ಒಂದು ಎಡ್ಡೆ ಎಫರ್ಟ್ ಪಾಡ್ದುಂಡ ಡೆಫಿನೆಟ್ಲಿ ಇರು ಒಂಜಿ ಎಡ್ಡೆ ಪರ್ಫಾರ್ಮರ್ ಆದ ಫ್ಯೂಚರ್ಡ್ ಬರ್ಪುನ ಚಾನ್ಸಸ್ ಉಂಡು. ನಂದು ರಿಸಲ್ಟ್ ಓಕೆ ಫಿಂಗರ್ ಕ್ರಾಸ್ಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ರತಾ ವೆಲ್ ಡನ್. ಎಡ್ಡೆ ಕಮೆಂಟ್ಸ್ ಬತ್ತನೆ ಟೆನ್ಷನ್ ಮಾಡ್ಬಿಟ್ಟು ಆಲೆ ಇಜ್ಜಿ ನೆಕ್ಸ್ಟ್ ರೌಂಡ್ಗೆ ರೆಡಿ ಆಲೆ. ಐ ಡೋಂಟ್ ನೋ ಲೈಕ್ ವಾಟ್ ಇಸ್ ದ ಸೆಲೆಕ್ಷನ್ ಆರ್ ಎಲಿಮಿನೇಷನ್ ಹಿಂಗೆ ದಾಲ ಗೊತ್ತು ಜಿ ಬಟ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಈ ವೇದಿಕೆಗೆ ಬೈದಾರ್ ಪಂಡನೆ ಎಂಕ್ಲೆಗೆ ಒಂಜಿ ಬಾರಿ ಖುಷಿ ಅಂಚೆ ಎಂಕ್ಲ ಸೈಡ್ ಇರೆಗೊಂಜಿ ಸ್ಮರಣಿಕೆ ಕೊರ್ರೆ ಉಂಡು. ವಿ ಹ್ಯಾವ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಂಕಲ್ನ ಮೇನ್ ಸ್ಪಾನ್ಸರ್ ಆದುಲ್ಲೇರು ಅಕಲ್ನ ಮತ್ತಿಡ್ದು ಅಕಲ್ನ ಹೊಸ ಪ್ರಾಡಕ್ಟ್ ಉಂಡು ದಟ್ ಇಸ್ ಹೋಲ್ ವೀಟ್ ಚಕ್ಕಿ ಆಟ ಒಂದು ಇರೆಗಾತ್ರ ಈ ರಾಟಿಲ್ ಮಲ್ಪಾರೆ ಗೊತ್ತುಂಡೆ ಕುಕಿಂಗ್ ಶೋಗ್ ಬರುವ ಇದ್ದಾರೆ ಸೂಪರ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಕಲ್ನ ಹೆಲ್ದಿ ಆಯಿಲ್ ದಾರ ಬೋಣ ಕಬಾಬ್ ಗಿಬಾಬ್ ಪೂರ ಮಲ್ಪೊಲಿ ಬೊಕ್ಕೊಂಜಿ ಬಾರಿ ಲೈಕ್ ದ ಪ್ರಾಡಕ್ಟ್ಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್ ಇಲ್ಲಾಡಿ ಯೂಸ್ ಆಪುಂಡು. ಸೊ ಯೂಸ್ ಮಲ್ಪ್ಲೆ ಅಂತ ಬಂದು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಥ್ಯಾಂಕ್ ಯು. ವೀಕ್ಷಕರೇ ಈಗ ತಾನೇ ಆದಂತಹ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬಂದಿದ್ದಾರೆ ದಟ್ ಈಸ್ ನಮ್ರತಾ ಮಹೇಶ್ ಅವರು. ಸೊ ಯಾವ ರೀತಿ ಆಯಿತು ಪರ್ಫಾರ್ಮೆನ್ಸ್, ಯಾವ ರೀತಿ ಇದೆ ಅವರ ಎಕ್ಸ್ಪೀರಿಯನ್ಸ್ ಅಂತ ಕೇಳುವ. ಎಸ್ ಮ್ಯಾಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಸ್ವಲ್ಪ ನರ್ವಸ್ ಆಯಿತು. ನರ್ವಸ್ ಆಯ್ತಾ? ಏನು ಯಾಕೆ ನರ್ವಸ್ ಆಯಿತು? ಸ್ಟೇಜ್ ನೋಡಿಯಾ, ಡಾನ್ಸಿಗ ಅಥವಾ ಜಡ್ಜಸ್ ಅನ್ನು ನೋಡಿಯಾ, ಯಾಕೆ ನರ್ವಸ್ ಆಯಿತು? ರಿಯಾಲಿಟಿ ಶೋಸ್ ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ ಹಾಗೆ. ಓಕೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಆದದ್ರಿಂದ ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಸ್ಟೇಜ್ ಎಲ್ಲ ಧಮಾಕೆದಾರಾಗಿ ರೆಡಿ ಇತ್ತು ಆ್ಯಂಡ್ ಆ್ಯಂಕರ್ಸ್ ಜೊತೆ ಎಲ್ಲ ಸ್ವಲ್ಪ ಮಸ್ತಿ ಎಲ್ಲ ಆಯಿತು. ನಮ್ಮ ಜಡ್ಜಸ್ನವರು ಕಮೆಂಟ್ಸ್ ಕೊಟ್ಟರು. ಸೊ ಯಾವ ರೀತಿ ಕಮೆಂಟ್ಸ್ ಎಲ್ಲ ಬಂತು? ಕಮೆಂಟ್ಸ್ ಗುಡ್ ಕಮೆಂಟ್ಸ್ ಬಂತು. ಸೊ ಹೇಗೆ ಅನಿಸುತ್ತೆ ಈಗ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅಂತ ಹೇಳಿ? ನೋಡಬೇಕು. ಸೊ ಎನಿ ಹಾವ್ ಸೆಲೆಕ್ಟ್ ಆದರೆ ಚೆನ್ನಾಗಿ ನಿಮ್ಮ ಪರ್ಫಾರ್ಮೆನ್ಸ್ ಕೊಡಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್ And it's time for a short commercial break. ಇನ್ನಷ್ಟು ಇಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಇನ್ನಷ್ಟು ಇಂತಹ ಕಥೆಗಳು, ಇನ್ನಷ್ಟು ಇಂತಹ ಮನೋರಂಜನೆ ಬರ್ತಾ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಟೇಕ್ ಎ ಶಾರ್ಟ್ ಬ್ರೇಕ್ and do come back. Mommy dance, dance, mommy dance, dance, mommy dance. ಚಿಕ್ಕ ಪುಟ್ಟ ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ನಮ್ಮ ಟಿವಿ ಪ್ರೆಸೆನ್ಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಚಿತ್ರಕೂಟ, ಶಿಶು ಪೋಷಕ, ನ್ಯಾಚುರಲ್ ಫುಡ್ ಇವರಿಗೂ ಕೂಡ ನಮ್ಮ ಧನ್ಯವಾದವನ್ನು ಕೊಡ್ತಾ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಕರೆಯುವಂತಹ ಸಮಯ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಯಂಗ್ ಮಮ್ಮಿ ರಶ್ಮಿತಾ. ಹೆಲೋ, ಹಾಯ್, ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಪುಣೆಯಿಂದ ಬರ್ತಿದ್ದೇನೆ, ಆದರೆ ಈಗ ಇರುವುದು ಮೂಡುಬಿದ್ರೆಯಲ್ಲಿ. ಓಕೆ, ನೀವು ಬೇಸಿಕಲಿ ಪುಣೆಯಿಂದ, ಅಂದರೆ ಆ್ಯಕ್ಚುಲಿ ಪುಣೆಯಲ್ಲಿ ಇರುವುದಂದ್ರೆ ಕಾರಣ ಹಸ್ಬೆಂಡ್ ಮನೆ ಪುಣೆ, ಈಗ ಲಾಕ್ಡೌನಿಂದಾಗಿ ಇಲ್ಲಿಯೇ ಸ್ಟೇ ಮಾಡಿದ್ದೇನೆ ಹಾಗೂ ಸ್ಟಡಿಗೋಸ್ಕರ ಇಲ್ಲಿಯೇ ಇದ್ದೇನೆ. ಸೊ ನೀವು ಸ್ಟಡಿ ಬೇರೆ ಮಾಡ್ತಾ ಇದ್ದೀರಾ? ಎಸ್. ಓಕೆ, ಸೂಪರ್. ಸೊ ಹಾಗಿರುವಾಗ ನಿಮ್ಮ ಮಕ್ಕಳು ಏನು ಮಾಡ್ತಾ ಇರೋದು? ಸ್ಟಡಿ ಮಾಡ್ತಾ ಇದ್ದಾರಾ ಅಥವಾ? 3 year ಬೇಬಿ. ಓಕೆ, ಸಣ್ಣ ಮಗುವನ್ನು ಬಿಟ್ಟು ಮನೆಯಲ್ಲೇ ಬಿಟ್ಟು ಈಗ ಡಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ಗೆ ಬಂದಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಕಾಲ್ ಬಂತು, ತುಂಬ ಖುಷಿ ಆಯಿತು, ಮತ್ತೆ ಕೂಡ ತುಂಬ ಎನರ್ಜಿ ಕೂಡ ಬಂತು. ಸೊ ನಮ್ಮ ಟಿವಿ ಇಷ್ಟೊಂದು ವೇದಿಕೆ ಎಲ್ಲ ತಾಯಂದಿರಿಗೆ ಕೊಡ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಟಿ ವಿ ಅಂದರೆ ನನಗೆ ಮೊದಲಿಂದ ಕೂಡ ನಾನು ಅಲ್ಲಿ ಪುಣೆಯಿಂದ ನೋಡ್ತಿದ್ದೇನೆ. ನನಗೆ ತುಂಬ ಅಲ್ಲಿ ಇರುವಾಗನೇ ಅನಿಸ್ತು ಇಲ್ಲಿಗೆ ಬರಬೇಕಂತೇಳಿ. ನಮ್ಮ ಟಿ ವಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಥ್ಯಾಂಕ್ ಯು. ಸೊ ಅದರ ಜೊತೆಗೆ ಆಡಿಷನ್ ಬೇರೆ ಅಟೆಂಡ್ ಮಾಡಿದ್ರಿ, ಈಗ ಫಸ್ಟ್ ರೌಂಡ್ ನಿಮ್ಗೆ ಗೊತ್ತಿರ್ಬೋದು. ಈಗಷ್ಟೇ ಕೆಲವೊಂದು ಮಮ್ಮೀಸ್ಗಳೆಲ್ಲ ತಾಯಂದಿರು ಬೇರೆ ಬೇರೆ ವಿಧವಾದ ರೀತಿಯ ಕಾಸ್ಟ್ಯೂಮ್ಸ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಅವರನ್ನು ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ, ಜೊತೆಗೆ ನರ್ವಸ್ ಕೂಡ ಸ್ವಲ್ಪ ಆಗ್ತಿದೆ. ಓಕೆ, ನರ್ವಸ್ ಕೂಡ ಆಗ್ತಾ ಇದೆ. ನಮ್ಮ 3 ಜಡ್ಜಸ್ ಬೇರೆ ಇದ್ದಾರೆ. ಸೂರಜ್ ಸರ್ ಇದ್ದಾರೆ, ಅವರು ಕಳೆದ 4 ಎಪಿಸೋಡನ್ನು ಜಡ್ಜ್ ಮಾಡಿದ್ದಾರೆ. ಅದರ ಜೊತೆಗೆ ಮಾನಸಿ ಮೇಡಮ್ ಇದ್ದಾರೆ, ನಿತೇಶ್ ಸರ್ ಅವರಿದ್ದಾರೆ. 3 ಕೂಡ ಒಂದಲ್ಲ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್. ಸೊ ಯಾರ ಮುಂದೆ ಪರ್ಫಾರ್ಮ್ ಮಾಡಲಿಕ್ಕೆ ತುಂಬ ಹೆದರಿಕೆ ಅಂತ ಅನಿಸುತ್ತೆ? ಹೆದ್ರಿಕೆ ಅಂತಲ್ಲ, ಇವರನ್ನು ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಓಕೆ, ಜಡ್ಜಸ್ ಅವರ ಹೆದರಿಕೆ ಇಲ್ಲ, ಅವರಿಗೆ ಹೆದರಿಕೆ ಇರೋದು ಕಂಟೆಸ್ಟೆಂಟ್ಸ್ಗಳದ್ದು. ಬಟ್ ಬಟ್ ಅವರೆಲ್ಲ ಕಂಟೆಸ್ಟೆಂಟ್ಗೆ ನಿಮ್ಮನ್ನು ನೋಡಿ ಹೆದರಿಕೆ ಆಗ್ತಾ ಇರ್ಬೋದು. ಹೌದು ಸರ್, ಆಗ್ಬೋದು ಅಲ್ವಾ? ಓಕೆ, ಎನಿಹೌ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ವೇದಿಕೆ ನಿಮ್ಗೆ ಕಾಯ್ತಾ ಇದೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿ. ಗುಡ್ ಲಕ್. मेरा छू के निकला, बदन पे तेरे फिसला, लफ्ज मेरे होंठ से छू ले, मैं तो तुझे देख के पिघला. अगन में जली है जली है जली, कम सन कली है कली है कली, तुझे बस छूना है छू, मिसरी की डली है डली है डली. तेरा हुस्न तो सबसे आला है, मुझे पागल करने वाला है. आज नशा तेरा करके तेरा आशिक मरने वाला है. सच सच बोल हकीकत या ये डरी मैं. धीमे 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 सट मेरा सीना 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 सीना. स्वागत नहीं करोगे आप हमारा? मैंने ऐसा तो नहीं कहा था. अरे राफ्ता राफ्ता देखो आँख मेरी लड़ी है. अरे राफ्ता राफ्ता देखो आँख मेरी लड़ी है. अरे आँख जिससे लड़ी है वो पास मेरे खड़ी है. मुझे जानती है जब से ये मरती है तब से, कभी इससे चोरी छुपे चाहता हूँ तब से. दुनिया ये मेरे बस गई. खामोश. सोना सोना बाबा सोना सोना बाबा सोना सोना सोना. ओ मेरे सोना रे सोना रे सोना रे, दे दूंगी जान जुदा मत होना रे. मैंने तुझे महीने में जाना, हुआ तो सूरत मत होना रे. वो मेरे सोना रे सोना रे सोना. अरे राफ्ता राफ्ता देखो आँख मेरी लड़ी है. अरे आँख जिससे लड़ी है वो पास मेरे खड़ी है. ಖಾಮೋಶ್. ಓಕೆ. ಸೊ ವೆಲ್ಕಮ್ ಇರಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಗೆ ಚೂರಿಂಚ್ ಬೆಲ್ಲವೆ. ಓಕೆ, ಫಸ್ಟ್ ಆಫ್ ಆಲ್ ಬಲ್ಲೆ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಗೆ ಬರ್ರೆ ದಾದ ರೀಸನ್ ಆ್ಯಕ್ಚುಲಿ ರೀಸನ್ ಪಂಡ ಎಂಕೆ ಮಸ್ತ್ ಆಸೆ ಇತ್ತು ಬರೋಡು ಬಂದು. ಅದು ಪಂಡ ದಾಯಿಗೋಸ್ಕರ ಎಂಕೆ ಎಲ್ಲೆಡ್ದಿಂಚಿಡ್ಲ ಒಂಜಿ ಈ ಪ್ಲಾಟ್ಫಾರ್ಮ್ ಬರೋಡು ಬಂದು ಪಂಡ ಒಂದು ಎಂಕ್ಲ ಚೇಂಜ್ ಒಂದು ಉಪ್ಪುನ ಆ್ಯಕ್ಚುಲಿ ಒಂದು 10 ಇಂಚ ಪಂಡ ಇಂಜಿನ ಅಷ್ಟೇ ವೇದಿಕೆ. ಓಕೆ, ಎನಿವೇಸ್ ಏದು ಇಲ್ಲ ನಲ್ಪುನು ಒಂಚೂರು ಸ್ಟೇಜ್ ನಲ್ಪುಗ ಅಂತ ಮನಸ್ಸಾಂಡ್ ಬರ್ತಾರೆ. ಫ್ಯಾಂಟಾಸ್ಟಿಕ್ ಖುಷಿ ಆಂಡ್. ಸೊ ಇತ್ತ ಫಸ್ಟ್ ಕೇನ್ಗ ಜಡ್ಜಸ್ ನಗಲ. ಬಟ್ ಬಿಫೋರ್ ದ್ಯಾಟ್ ಇರ್ ದಾದ ಅನ್ಪುನ ಆ್ಯಕ್ಚುಲಿ ಯಾನ್ ಇತ್ತೆ ಸ್ಟಡಿ ಮಂತೊಂದುಲ್ಲೆ ದಾದ ಕಲ್ತು DCM ಕೋರ್ಸು ಮನ DCM ಅಣ್ಣ ಬ್ಯಾಂಕ್ ದ ಸಹಕಾರಿ ಬ್ಯಾಂಕ್ ದ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಸೊ ಶುರು ಕಾದೆ ನಿತೇಶ್ ಸರ್ ಬಲ್ಲೆ ಇರಗೆ ಎಂಚಾನ್. ನಮಸ್ಕಾರ ರಶ್ಮಿತಾ ಸುವರ್ಣ. ನಮಸ್ಕಾರ. ಎಂಚೋಲ್ಲರ್ ಹುಷಾರು ಇಡ ಬತ್ತ ಎಂಚಾಂಡ್ ಮಸ್ತ್ ಖುಷಿ ಇರಗೆ ಮಸ್ತ್ ಇಷ್ಟ ಎತ್ತನದ ಆಶೆ ಎತ್ತನದ ಬರ್ರೆ ಹೆಂಚ ಸಮಾಧಾನ ಆಂಡ ಸಮಾಧಾನ. ಇರ ಡ್ಯಾನ್ಸ್ ಎಡ್ಡೆ ಮಂತಾರ ಎಡ್ಡೆನ್ ಬಲ್ಲೆ ಅಡಿ ಪಾಸ ಎಡ್ಡೆ ಮಂತಾರ ಇಜ್ಜ ಬಲ್ಲೆ ಎಡ್ಡೆನ ಬಲ್ಲೆ ಸ್ಟೆಪ್ ಮಿಸ್ ಅನ್ಕೆಲ್ಲ ಅಂದೆ ಏರ್ ಕೊರಿಯೋಗ್ರಫಿ ಬಂದಿನಿ ಎಂಕ್ಲೆಗ್ ಕಿರಣ್ ಸರ್ ಬಂದೆ. ಓಕೆ, ದಾದೆ ಗೊತ್ತುಂಡೆ ಕಾಂಪಿಟೇಷನ್ ಅತ್ತೆಂದು ಒಂದು. ಸೊ ಇರ್ನ ಡ್ಯಾನ್ಸ್ ಲಂಚನೆ ಪೊಡುಕಿ ಕುಡೋರಿಯ ಕಾಂಪಿಟೇಟ್ ಆದು ಪೊಡು. ಓಕೆ, ಎಂಕ್ ಕೊರಿಯೋಗ್ರಫಿ ವೈಸ್ ಆವಡ್ ಡ್ಯಾನ್ಸ್ ವೈಸ್ ಆವಡ್ ಆತದಲ್ಲ ಪರ್ಫಾರ್ಮೆನ್ಸ್ ಎಂಕ್ ಗುಡ್ ಮಸ್ತ್ ಎಡ್ಡೆ ಆತನಂದ್ಲತ್ತು ಎಡ್ಡೆ ಪರ್ಫಾರ್ಮೆನ್ಸ್ ಅಂದ್ಲತ್ತು ಪಂಡಲತ್ತು ದಾಪಂಡ ಎಂಕ್ದಲ್ಲ ಪರ್ಫಾರ್ಮೆನ್ಸ್ ತೋಜಿಜಿನಿಟ್ಟು. ಓಕೆ, ಇರು ಒಂಚೂರು ಎಡ್ಡೆ ಇರ್ನ ಥಾಟ್ ಪ್ರೊಸೆಸ್ ಎಡ್ಡೆಂಡು
ಈ ಇಂಚಿನ ಸ್ಟೇಜಿಗೆ ಬರ್ತದೆ ಇರು ಎಡ್ಡೆ ಇರ್ನ ಕಾನ್ಫಿಡೆಂಟ್ ನಲ್ಲ ಬಿಲ್ಡಪ್ ಆಪುಂಡು ಇಂಚಿನ ಕಾಂಪಿಟೇಷನ್ ನಲ್ಲ ಪಾರ್ಟಿಸಿಪೇಟ್ ಮಂತೊಂದು ಪ್ಲೇ ಮಲ್ಲೆಜ್ಜಿ ಡ್ಯಾನ್ಸ್ ಮನ್ಪೊಡೆ ಪಂದ ಅಂಚದಲ್ಲೆಜ್ಜಿ ಇರು ಪಾರ್ಟಿಸಿಪೇಟ್ ಮಂತೊಂದುಲ್ಲರತೆ ಅವು ಮಲ್ಲ ವಿಷಯ ಓಕೆ ಆಂಡ ಅಡ್ವೈಸ್ ದಾದ ಪಂಡ ಕಲ್ಪಲೆ ಲರ್ನ್ ಮನ್ಪಲೆ ಇನಿತ ನೆಟ್ ಇರ್ ಲರ್ನ್ ಮಂಪೊಡು ಗೊತ್ತಾಣತ್ತೆ ಇನಿತ ಸ್ಟೇಜ್ ಇರೆ ತಿಕ್ಕದನು ಈತೆ ಶೋಕ್ ದ ಸ್ಟೇಜ್ ಇಡೀ ಕುಡ್ಲಾಡು ಇಡೀ ಇದು ಫೇಮಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಂಡ ಪೂರೆಲ್ಲ ಗೊತ್ತುಂಡು ಸೊ ಪೂರೆಲ್ಲ ತೂಪೇರಿ ಎಷ್ಟು ಜನ ವಾಚ್ ಮನ್ಪೇರು ಸೊ ಅಕ್ಲೆಗ್ಲು ಒಂಜಿ ಎಡ್ಡೆ ಒಂಜಿಂದು ಬರೋಡದೆ ತೂನಾಗ ರಶ್ಮಿತಾ ನೆಂಚಿ ಡ್ಯಾನ್ಸ್ ಮಾರೆ ಅಂಚೆ ಒಂಜಿ ಪನೋಡು ಪರ್ಫಾರ್ಮೆನ್ಸ್ ಓಕೆ ಎನ್ನ ಅಡ್ವೈಸ್ ದಾದ ಪಂಡ ಇರು ಇನಿ ಆಶೆ ಅಂಡ್ ಪಂಡರು ಬರ್ರೆ ಅವು ಆಶೆ ನನಗ್ಲು ಉಪ್ಪಾಡು ಕಲ್ತೊಂದುಪ್ಪಲೆ ಲರ್ನ್ ಮಂಪ್ಲೆ ಇರು ನೀನು ಎಂಜ ಮಿಸ್ಟೇಕ್ ಆತಂಡು ಐಟ್ಲ ಲರ್ನ್ ಮಂಪ್ಲೆ ಇರು ನಲ್ಲ ಒಂಜಿ ಬೇತೆ ಲೆವೆಲ್ ಪೋಪರ್ ಹಾರ್ಡ್ ವರ್ಕ್ ನುಂತ ಹೊಡ್ಸಿ ಗಾಡ್ ಬ್ಲೆಸ್ ಯು ಗುಡ್ ಲಕ್ ಥ್ಯಾಂಕ್ ಯು ಎಸ್ ಅಂಜನೆ ಭಾಗ್ಯದ ಜೋಜಸ್ ದಾದಾ ಅನ್ಪೇರು ಕೇನ್ ಗಾಸ್ ಇತ್ತೆ ಮ್ಯಾಮ್ ದಾದಾ ಅನ್ಪೇರು ಪ್ಲೀಸ್. ರಶ್ಮಿತಾ ನಮಸ್ತೆ. ನಮಸ್ತೆ ಮ್ಯಾಮ್. ಓವರ್ ಆಲ್ ಗುಡ್ ಅಟೆಂಪ್ಟ್. ನಿಮ್ಮ ಬ್ರೈಟ್ ಕಾಸ್ಟ್ಯೂಮಿಗೆ ಸರಿಯಾಗಿ ಒಂದು ಸ್ವಲ್ಪ ಮೇಕಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತೇನೋ ಅನಿಸಿತು. ಸಂಸಾರ ನಿಭಾಯಿಸ್ತಾ ಜೊತೆಗೆ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ತಾ ಇಂತಹ ಒಂದು ವೇದಿಕೆಯನ್ನು ನೀವು ಬಳಸ್ಕೊಂಡಿದ್ದೀರಿ, ಅದಕ್ಕೆ ಹ್ಯಾಟ್ಸ್ ಆಫ್. ಮುಂದೆ ಏನಾಗುತ್ತೆ ನೋಡುವ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ವಾವ್ ಎಷ್ಟೊಂದು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮ್ಮ ಕಮೆಂಟ್ ಅಂದರೆ ಅದರಲ್ಲೇ ನೀವು ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ, ಅದರಲ್ಲಿ ಏನು ಹೇಳ್ತಾ ಇಲ್ಲ ಅಂದರೆ ಅವ್ರಿಗೂ ಕನ್ಫ್ಯೂಷನ್ ಇದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ. ಬಟ್ ಎನಿವೇಸ್ ಆ ಕಮೆಂಟ್ ತುಂಬ ಖುಷಿ ಆಗುತ್ತೆ. ನೀವೊಂದು ಮಕ್ಕಳಿಗೆ ಹೇಳ್ದಂಗೆ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೆ ನಿಮಗೆ 1 ಮಿಲಿಯನ್ 2 ಮಿಲಿಯನ್ ಎಲ್ಲ ವ್ಯೂಸ್ ಆಗೋದು ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಸರ್ ಹೇಳಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಎಂಚಾಣಿರಿಗೆ? ಹಾಯ್ ರಶ್ಮಿತಾ. ಹಾಯ್ ಸರ್. ಇರು ಆಡಿಷನ್ ದೇಸರಂಗಿಲ್ಲ ಸಾಂಗ್ ಬಂದಿದ್ದಾರೆ. ಓಕೆ, ಇರು ಬೆಳುವಾಯಿ ಎಂದು ಬರೀತಾರೆ ಒಲ್ಪ ಮೂಡಬಿದ್ರೆ. ಯಾನ್ ಆಕ್ಚುಲಿ ಉಪ್ಪುನಿತ್ತೆ ಪೂನೋಡು ಲಾಕ್ಡೌನ್ ಹತ್ರ ಮೂಲೆ ಆ ಕೇರಿಗೆ ಬತ್ತದ ಕೊರೋನಾಗ ಥ್ಯಾಂಕ್ಸ್ ಪನ್ಪುಲಾಗ ಅವು ಹೆಂಗೆ ಪುರ್ಸೋದೇ ಜನ ಲಾಕ್ಡೌನ್ ಮಧ್ಯೆ ಡ್ಯಾನ್ಸ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇತ್ತೆ ಒಲ್ಪ ಅಲ್ಲರು ಬೆಳುವಾಯ ಬೆಳುವಾಯಿ ಮೂಡ್ಬಿದ್ದ ಬೆಳುವಾಯಿ. ಓಕೆ, ರಶ್ಮಿತಾ ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಬರ್ನೋಡಾಂಡ ಆಡಿಷನ್ ಇರ್ ದೇಸರಂಗಿಲ್ಲ ಮಂದಿತ್ತಾರೆ. ಐಕ್ ಇರ್ನ ಕಾಸ್ಟ್ಯೂಮ್ ಮ್ಯಾಚ್ ಆವಂದಿತ್ತಾರೆ ಸ್ಕರ್ಟ್. ಬಟ್ ಇನ್ನೀರು ಸೆಲೆಕ್ಟ್ ಮಂದ ಸಾಂಗ್ಸ್ ಪೂರ ಯುನೀಕ್ ಸಾಂಗ್ ಸೆಲೆಕ್ಷನ್ಸ್, ಓಲ್ಡ್ ಸಾಂಗ್ಸ್ ರಿಮಿಕ್ಸ್ ಬೀಟದ ತೊಂದು ಮಂದರ್. ಬಟ್ ಇರ್ನ ಕಾಸ್ಟ್ಯೂಮ್ಗಳ ಇರ್ ಪಾರ್ನ ಸ್ಟೆಪ್ಸ್ಗಳ ಮ್ಯಾಚ್ ಆವಂದಿ ಜನ ದಮಂಡ ಈ ಸಾಂಗ್ ಇರ್ ಮಸ್ತ್ ವೆಸ್ಟರ್ನ್ ಸ್ಟೆಪ್ಸ್ ಪಾಡ್ದಿತ್ತಾರೆ. ಅವು ಇರ್ನ ಸ್ಕರ್ಟ್ ದಂಚಿನ ಕಾಸ್ಟ್ಯೂಮ್ಗೂ ಮ್ಯಾಚ್ ಆವಂದಿ ಜನ. ಸೊ ಇರ ಐತ ಬಗ್ಗೆ ಒಂಚೂರು ಥಿಂಕ್ ಮನ್ಪೋಡು. ನೆಕ್ಸ್ಟ್ಗೆ ಓಲಾಂಡ ಡ್ಯಾನ್ಸ್ ಕಾಂಪಿಟೇಷನ್ ಪೋಪುಂಡಲ್ಲ, ಕಾಸ್ಟ್ಯೂಮು ಪಾಡ್ನ ಸ್ಟೆಪ್ಸ್ ಅವು ಮ್ಯಾಚ್ ಹಾಕೊಂಡು ಅವಲ ತೋಡ್ ಬಕ ಮಸ್ತ್ ಎಕ್ಸ್ಪೀರಿಯನ್ಸ್ ಬೋರ್ಡ್ ಅಂತ ಅನಿಸುಂಡು. ಇರ್ನೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾಡ ಇರಿಗೆ ಡ್ಯಾನ್ಸ್ ಮಾಡ್ನ ಏತ್ ಇಂಟ್ರೆಸ್ಟ್ ಉಂಡು ಆತ ಎಫರ್ಟ್ ಪಾಡ್ಯಾಡ ಗ್ಯಾರಂಟಿ ಒಂದು ಎಡ್ಡೆ ಪರ್ಫಾರ್ಮರ್ ಅದು ಬರ್ಪಾರೆ. ಓಕೆ, ತೂಕ ರಿಸಲ್ಟ್ ಆದ ಹಾಕೊಂಡು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಸರ್ ಎರಡು ಒಂಜಿಕೆಂಡ್ರೆ ಈರಾಗ ಓವೇ ಕಂಟೆಸ್ಟೆಂಟ್ ಬತ್ತಲ್ಲ ಇರೋ ಆಡಿಷನ್ ಅವು ಮಲ್ದಿತ್ತಾರತ್ತೆ ಎಂದು ಮಲ್ದಿತ್ತಾರತ್ತೆ ಅವು ನೆನಪು ಶಕ್ತಿ ಅಂಚಲ್ಲ ಸ್ಟ್ರಾಂಗ್ ಎಂಚ ಅಂತ 17 ಕಂಟೆಸ್ಟೆಂಟ್ಸ್ ಪ್ರತಿಯೊರೆಲ್ಲ ನೆನಪು ಎಂಚ ಅಂದವು ಪ್ರತಿಯೊರೆ ನೆನಪಿಜ್ಜಿ ಕೆಲವೊಂದು ಪಾಯಿಂಟ್ಸ್ ಬರೆದಿತ್ತ ಏರೇರು ಆಡಿಷನ್ ದಾದ ಮಂದಿರನ್. ಬಟ್ ಅವು ಒಂಜಿ ನೆನಪುಂಡಾಗ್ಲ ಮಾತ್ರ ಬಂದ್ಬಿಡಿ ಏಜಿಜ್ಜಿ ಅನ್ಸಜ್ಜಿ ಆಲ್ಮೋಸ್ಟ್ ನೆನಪುಂಡು. ಮೇ ಬಿ ಆಸ್ ಎ ಲೆಕ್ಚರರ್ ಅದೊಂದು 2 years ಪ್ರೆಸೆಂಟೆಡ್ ವರ್ಕ್ ಮಂತ್ನ ಹೆಲ್ಪ್ ಆವಂದುಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಓಕೆ, ಥ್ಯಾಂಕ್ಸ್ ಲಾಟ್. ಸೊ ಇದ್ದ ಬಲ್ಲೆ ಮ್ಯಾಮ್ ಓವರ್ ಆಲ್ ಕಮೆಂಟ್ಸ್ ತಿಕ್ಕೊಂಡು ಈ ಒಂದು ವೇದಿಕೆಗೆ ಬರ್ಪುನವೇ ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ದಾಕ್ ಬಂಡ ಇಲ್ಲಡು ಎದೋ ಜನ ಇನ್ನೊಂದು ಉಪ್ಪೇರು ಬಟ್ ಎಣ್ಣಿನ ಆವಡ್ನೆ ಹೆಜ್ಜೆ ಬಟ್ ಇರು ಬೈದರು ಡ್ಯಾನ್ಸ್ ಮಲ್ದಾರು ರಿಸಲ್ಟ್ ಪಾಸಿಟಿವ್ ಆದಪ್ಪು ನೆಗೆಟಿವ್ ಆದಪ್ಪು ಬಟ್ ಪಾರ್ಟಿಸಿಪೇಷನ್ ಈಸ್ ದ್ಯಾಟ್ ಇಸ್ ಇಂಪಾರ್ಟೆಂಟ್. ಸೊ ಎಂಚ ಫೀಲ್ ಆಪ್ನಿದೆ? ಎಂಕ್ ಮಸ್ತ್ ಖುಷಿ ಆವೊಂದುಂಡ. ಹಾಂತಿ ನೀತು ಇದ್ದ ಪಾತಿರ್ತಿ ರಾತ್ ಬೇಗ ಮುಗಿತು ನೆಂಚೀರು ಇವಾಗ ಏರಕ್ಕೆ ಮತ್ತೆ ಥ್ಯಾಂಕ್ಸ್ ದಲ್ಲ ಬಂದ್ರಂಡ ಏರಲ್ಲ ಸ್ಪೆಷಲ್ ಸಪೋರ್ಟ್ ಮಲ್ದಿಪ್ಪೇರು ಎಂಕ್ ಸ್ಪೆಷಲ್ ಸಪೋರ್ಟ್ ಮಂದಿನ ಏನ ಕಸಿನ್ ನಕುಲು ಫ್ರೆಂಡ್ ನಕ್ಲೆ ಥ್ಯಾಂಕ್ಸ್ ಪನ್ಪೆ ಮಸ್ತ್ ಅದೇ ವೇದದಲ್ಲ ಬಂದ್ರಂಡೆ ಅದು ಎಂತ ಕ್ಯಾಮರಾ ಆನ್ ಊರ್ದಾಗ್ಲಿದಲ್ಲ ಬಂಡ್ರತ್ತಿನ ಬನ್ನಲಿ ದಾಲೆಜ್ ಅದೇ ಏನೇಸ್ ಆಯ್ನ ಅದು ಬೇಗ ಬ್ಯಾಂಕ್ ಬೇಲೆ ತಿಕ್ಕಡು ಬ್ಯಾಂಕ್ ಬೇಲೆ ತೆಗದಿರು ಏದು ಏನದಾರ ಸ್ಯಾಲ್ರಿ ಅದು ತಿಗುಲೆ ಕಾವಡು ಆ್ಯಂಡ್ ಲೋನ್ಗೆ ಏನು ಅಂಚನೆ ಇರಲ್ಲ ಬತ್ತು ನಂಜಿ ಈಸಿರ ಮಂತ್ ಕೊರ್ಲೆ ಅವೇ. ಥ್ಯಾಂಕ್ ಯು ಸೋ ಮಚ್. ಸೊ ಅಂಚನೆ ಇರಾಗ ಬೇತೆಲ್ಲ ಗಿಫ್ಟ್ ಐಟಮ್ ಅದು ಕೊರ್ರಂಡು. ಸೊ ಸನ್ ಪ್ರೀಮಿಯಂ ಮೊಗಲ್ನ ಹೋಲ್ ವೀಟ್ ಚಕ್ಕಿ ಆಟ ನೆಟ್ ದಾದ ಅನ್ಬರ್ಲಿ ಇಲ್ಲಡೆ ಚಪಾತಿ. ಓ ಚಪಾತಿ ಆಟ ಆಡ್ ಮನ್ಪುನದೆ. ಓಕೆ, ವೆರಿ ಗುಡ್. ಹಾಂ, ಓಕೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ನೆಟ್ ದಾದ ಅನ್ಬರಿ ಕರೆಕ್ಟ್ ಬನ್ನೋಣ ನೆನ್ 19 ದಾದ ಅನ್ಬರಿದ್ದು ಇಲ್ಲಡೆ ಚಪಾತಿಗೆ ಎಣ್ಣೆ ಮಾಡುವ. ಓಕೆ, ಎಣ್ಣೆಲ್ಲ ಮಾಡ್ರಂಡ ಅದು ಇತ್ತು ಗೊತ್ತೇ ನಿಂಗೆ. ಎನಿವೇಸ್ ಅಂಜನೆ
కరెక్ట్ దులే వన్ ఆఫ్ ద బెస్ట్ బ్రాండ్ ఫ్లోరోమా ఫ్లోర్ ಕ್ಲೀನರ್ ನೆನಪತ್ತೊಂದು ಅದ ಅನ್ಕೊಂಡು ಫ್ಲೋರ್ ಕ್ಲೀನ್ ಮಾಡ್ಬಿಟ್ಟು ಬೇತಿದಾಲ ಅನ್ಪಾರ ಅಭಿಜಾವ್ ಥ್ಯಾಂಕ್ ಯು ಸೋ ಮಚ್ ಸೊ ಅಂಚನೆ ಮಾತ ಕಂಟೆಸ್ಟೆಂಟ್ ನಕ್ಲೆ ಕೊರೊಂದುಲ್ಲೇರು ಸೊ ಅಣ್ಣ ಭಾರಿ ಬೇಜಾರದ ವಿಚಾರದ ಅದೇ ಗೊತ್ತುಂಡೆ ಏನು ಕೊಂಚ ರಡ್ಡಿಗೆ ಅರಿಗಿಲ್ಲ ತಿಕ್ಕಿಸ್ಕೊಳ್ಯಾರ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲಾಟ್ ಓಕೆ ಬ್ಯೂಟಿಫುಲ್ ಆಗಿರೋಂಥ ಒಂದು ಪರ್ಫಾರ್ಮೆನ್ಸನ್ನು ನೋಡಾಯಿತು ಅದರ ಎಂಡಲ್ಲಿ ನಮ್ಮ ಜಡ್ಜಸ್ ಕೂಡ ಬಂದು ಡ್ಯಾನ್ಸ್ ಮಾಡಾಯಿತು ನಮ್ಮ ಲೇಡಿ ಜಡ್ಜಸ್ ಕೂಡ ಡ್ಯಾನ್ಸ್ ಮಾಡಿದ್ರು ಜೆಂಟ್ಸ್ ಕೂಡ ಡ್ಯಾನ್ಸ್ ಮಾಡಿದ್ರು ಹಾಗಾಗಿ ಸಮಾನತೆಯ ಪ್ರತೀಕವಾಗಿರುವಂತಹ ಈ ಒಂದು ವೇದಿಕೆಯಲ್ಲಿ ಇವಾಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವಂಥ ಸಮಯ ಟು ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್ Welcome back after the break to your favorite show that is none other than Sun Premium Refined Sunflower Oil Dance Mummy Dance Season 5. ಖಂಡಿತ ಮನೆಯಲ್ಲಿರುವಂತಹ ಅಮ್ಮಂದಿರು ಈ ಸಲನಾದರೂ ಹೋಗಬೇಕು ಅಂತ ಪ್ರತಿ ಸೀಸನಲ್ಲೂ ಟ್ರೈ ಮಾಡ್ತಾರೆ. ಅದರಲ್ಲಿ ಕೆಲವರಿಗಷ್ಟೇ ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕಿದವರು ತಮ್ಮ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ವೇದಿಕೆ ದ್ಯಾಟ್ ಈಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಅನ್ನುವಂತಹ ವೇದಿಕೆ. ಕೇವಲ 5 ಅಲ್ಲ, ಎಲ್ಲ ಸೀಸನಲ್ಲೂ ನಮ್ಮ ಉದ್ದೇಶ ಅದೇ ಆಗಿರುತ್ತೆ. ಎಸ್ ವೀಕ್ಷಕರೇ, ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5ನ ಈಗ ತಾನೇ ಪರ್ಫಾರ್ಮೆನ್ಸ್ ಕೊಟ್ಟಂತ ರಶ್ಮಿತಾ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ರಶ್ಮಿತಾ ಅವರೇ, ಹೇಗಾಯಿತು ಪರ್ಫಾರ್ಮೆನ್ಸ್? ಯಾವ ರೀತಿಯಲ್ಲ ಆಯಿತು ಕಮೆಂಟ್ಸ್ ಎಲ್ಲ? ತುಂಬ ಖುಷಿ ಆಯಿತು. ಮತ್ತು ಕೆಲವು ಮಿಸ್ಟೇಕ್ ಆಯಿತು, ಅಂದರೆ ಸ್ವಲ್ಪ ಸ್ಟೆಪ್ ಎಲ್ಲ ಇಂಪ್ರೂವ್ ಮಾಡಬೇಕಂತ ಹೇಳಿದ್ರು. ಸೊ ಎಲ್ಲ ಹೇಳಿದರು. ಸೊ ನರ್ವಸ್ ಆಯ್ತಾ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡುವಾಗ? ಎಸ್, ನರ್ವಸ್ ಆಯ್ತಲ್ವಾ? ಯಾಕಂದರೆ ಫಸ್ಟ್ ರೌಂಡ್ಗೆ ಹೋಗಿದ್ದೀರಾ, ಆಬ್ವಿಯಸ್ಲಿ ಆಗುತ್ತೆ. ಬಟ್ ಜಡ್ಜಸ್ನವರೆಲ್ಲ ಕಮೆಂಟ್ಸನ್ನು ತಗೊಂಡು ಇನ್ ಕೇಸ್ ಸೆಲೆಕ್ಟ್ ಆದರೆ ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತೀರಾ? ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಹಾಕಿ ಮಾಡಬೇಕಂತೇಳಿ. ಸೊ ಈಗ ಹಾಕಿದ್ದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿ ಮಾಡ್ತೀರಾ. ಸೊ ಎನಿ ಹಾವ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂಥ ಟೈಮಲ್ಲಿ ಕೈಯಲ್ಲೇನೋ ಇದೆ ಅಂತಂದರೆ ಇದೊಂದು ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್ಗೆ ಕೊಡುವಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ರೆವಿಂಟೋ ಅವರು ಕೊಡುವಂತಹ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಅನ್ನುವಂತಹ ಒಂದು ಅವಾರ್ಡ್ ಇದು. ಸೊ ಆ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ರೆವಿಂಟೋ ಅವರ ಪ್ರಾಡಕ್ಟ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಬೇಕು. ಯಾಕೆ ಅಂತಂದರೆ ಅದನ್ನು ಹೇಳಿದ್ರೆ ಅದು ತುಂಬ ಜನರಿಗೆ ಅರ್ಥ ಆದರೆ ಅದರಿಂದ ತುಂಬ ಜನರಿಗೆ ಉಪಯೋಗವಾಗುತ್ತೆ. ಸೊ ರೆವಿಂಟೋ ಅವರ ಯುನಿಶೇಡ್ ಪ್ಲಸ್ ಕ್ರೀಮ್, ಇದರ ಉಪಯೋಗ ಏನು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ನೈಸರ್ಗಿಕವಾದಂತಹ ಕುಂಕುಮ, ಹರಿದ್ರಾರ, ಜ್ಯೇಷ್ಠ ಮಧು ಮೊದಲಾದಂತಹ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿರುವಂತಹ ಈ ಒಂದು ಪ್ರಾಡಕ್ಟ್ ಏನಿದೆ ಇದರ ಸಾರದಿಂದ ತಯಾರಿಸಲ್ಪಟ್ಟಿದೆ. ಪ್ರತಿದಿನ ಇದನ್ನು ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದರೂ ಕಪ್ಪು ಕಲೆಗಳಿದ್ರೆ ಅದು ಖಂಡಿತ ದೂರ ಆಗುತ್ತೆ. ಆ್ಯಂಡ್ ಮುಖದ ನೆರಿಗೆ ಅಂತಹ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಖಂಡಿತವಾಗ್ಲೂ ದೂರ ಆಗುತ್ತೆ. ತ್ವಚೆ ಕಾಂತಿಯುತವಾಗಿ ಸೂಪರಾಗಿ ಪಳ ಅಂತ ಹೊಳಿಬೇಕು ಅಂತ ಅಂದರೆ ನೀವೇನು ಮಾಡಬೇಕು? ಡೆಫಿನೆಟ್ಲಿ ರೆವಿಂಟೋ ಅವರ ಯುನಿಶೇಡ್ ಪ್ಲಸ್ ಕ್ರೀಮನ್ನು ಬಳಸಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ಒಂದು ಅವಾರ್ಡ್ ಏನಿದೆ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಯಾರಿಗೆ ಹೋಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನನಗೆ ಆ ಅಧಿಕಾರ ಇದ್ದರೆ ನಾನೇ ಅಂತ ಘೋಷಣೆ ಮಾಡಿ ಮನೆಗೆ ತಗೊಂಡು ಹೋಗ್ತಾ ಇದ್ದೆ. ಒಳ್ಳೆ ಪ್ರಾಡಕ್ಟ್ ಇದು. ಬಟ್ ಜಡ್ಜಸ್ ಹೇಳಬೇಕು. ಸೊ ಜಡ್ಜಸ್ ಹೇಳಿ ಯಾರಿಗೆ ಹೋಗುತ್ತೆ ಈ ಒಂದು ಅವಾರ್ಡ್? ಸೂಪರ್ ಸ್ಟೈಲಿಶ್ ಪರ್ಫಾರ್ಮರ್ ಆಫ್ ದ ವೀಕ್, ಸ್ಟೆಪ್ ಆಫ್ ದ ವೀಕ್ ಗೋಸ್ ಟು ನೀತಾ. ಎಸ್, గాజువాక చెరినాక మోజుపట్ట కుర్రమూక నన్ను అంటకాగి చంపినారు రో. ఊరలేని చీరకట్టు జారిపోయే గుట్టుమట్టు చూస్తే రొంపిలోకి దింపకుంటరా. రాజనిమ్మ పండులప్పుడే ఎప్పుడో రాజమండ్రి రాజుకుందిరో. చిత్రాంగి మేడలో చీకట్ల వాడలో చీరంచు తాకి చూడరో. హే ఆ అంటే ఆ అంటే అమలాపురం, ఆ అంటే ఆహాపురం, ఈ అంటే ఇచ్చాపురం. ఈల కొట్టి లాగుతారు ఆంధ్ర జనం. కొంచెం బీట్ మార్చండి రా బాబు. హే అల్లవారి పిల్లగాడ అల్లుకోరా సంతగాడ సొంతమైన మామ వాట మందుకో. రేణిగుంట రాణి వంట బిట్రగుంట బేబీ వంట నువ్వు సిగ్నల్ ఇచ్చి రైలు నాపుకో. హే ఒట్టిలోన సెంటి పుట్టిరో ఎన్నడో ఒట్టి పూస తేలు పుట్టిరో. నేనాడదాన్నిరో ఆడింది ఆటరో అంబోరం బాజిపేటలో. ఆ అంటే
ಓಕೆ, ನೀತಾ ಅವರೆಲ್ಲೇ ಇದ್ರು ಕೂಡ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಸೊ ಅವರಿಗೆ ಒಂದು ದೊಡ್ಡ ಬ್ಯೂಟಿ ಪ್ಯಾಕೇಜೇ ಕಾಯ್ತಾ ಇದೆ ಅಂತ ಹೇಳಬಹುದು. ಡೆಫಿನೆಟ್ಲಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಅವರು ಆಲ್ರೆಡಿ ಕಾಂತಿಯುತವಾಗಿ ಬ್ರೈಟಾಗಿ ಕಾಣ್ತಾ ಇದ್ದಾರೆ. ಇನ್ನಷ್ಟು ಬ್ರೈಟಾಗಿ ಕಾಣುವಂತಹ ಎಲ್ಲ ವಿಚಾರಗಳು ಇದರಲ್ಲಿದೆ. ಜೋರಾಗಿರುವಂತಹ ಚಪ್ಪಾಳೆಯನ್ನು ಕೊಡಬೇಕು. ಆ್ಯಂಡ್ ಪ್ಲೀಸ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಏನಾದರೂ ಹೇಳೋದಕ್ಕಿದೆಯಾ? ನಾನು ಬನ್ ಬರ ಇಜಿ ಅರ್ನ ಸ್ಮೈಲೇ, ಆ ಸ್ಮೈಲ್ ನನ್ನ ತುಲೆ ಐನ್ ಮಾತ್ರ ಪಾಡ್ಯಾರನ್ನ ನನ್ನ ಕಾಂತಿಯುತ ಮಾತ ಅದು ನನ್ನ ಸೂಪರ್ ತೋಜನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಲಾಟ್. ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ತುಂಬ ಖುಷಿ ಆಗುತ್ತೆ, ಮಸ್ತ್ ಖುಷಿ ಆಗ್ಬೋದು. ಇನಿ ಟೈಮ್ ಮಮ್ಮಿ ನಗಲಿ ಡ್ಯಾನ್ಸ್ ಉಂಡು ಅವೇ ಹೆಣ್ಣಾನಾಗ ಇನಿ ತಾಣ್ಗೆ ಮರ ನನ್ನ ಕೂಡ ಅಂತಿದ್ದಿನ ಕಾಪುಡು ಈಗೆಲ್ಲ ಆಗುತ್ತೆ. ಅಂಜಾಂದು ಬಂದು ಡೈಲಿ ಡ್ಯಾನ್ಸ್ ಮಲ್ಬೇರ ಅಪ್ಪಜಿ ವಾರಾಗ 2 ದಿನ ಮಾತ್ರ. ವಾರ ಶುರುವಾನಾಗ ಮಮ್ಮಿ ನಕ್ಲಿಗೆ ಸಪೋರ್ಟ್ ಮಲ್ಬೇಡ ನಂಚನು ನಮ್ಮ ಮಾತನ್ನೆಲ್ಲ ಕರ್ತವ್ಯ. ಆ್ಯಂಡ್ ವಾರ ಎಂಡ ಒಂದುಂಡು ಈ ವಾರದ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ದ ಈ ಒಂಜಿ ಎಪಿಸೋಡ್ ಇಡೆಗೆ ಮುಗಿಯೊಂದುಂಡು. ಆಯ್ತು ಅರ್ಥ ನನಾತ್ ಮಮ್ಮೀಸ್ ನಂಗೋಸ್ಕರ ಕಾತೊಂದುಲ್ಲೇರು ನನಾತ್ ಮಮ್ಮೀಸ್ಗೆ ನಿಖಲ ಸಪೋರ್ಟ್ ಬೋರ್ಡ್ ಹಾಕೊಂಡು ಏಪ ನೆಕ್ಸ್ಟ್ ದ ಎಪಿಸೋಡ್ ಸ್ಟಾರ್ಟ್ ಆನಾಗ. ಸೊ ಮಾತ ಸ್ಪಾನ್ಸರ್ ನಕ್ಲೆಗೆ ಥ್ಯಾಂಕ್ ಯು ಸೋ ಮಚ್. ಅಂಜನೆ ಶೋ ತೊಂದು ಪರಂಚನ ನಿಖಲ್ ಮಾತರೆಗ್ಲ ಥ್ಯಾಂಕ್ ಯು ಸೋ ಮಚ್. ನಿಖಲ ಮೋಕೆ, ನಿಖಲ ಆಶೀರ್ವಾದ, ನಿಖಲ ಸಪೋರ್ಟ್ ಇಂಜನೆಯ ಬಲೊಬ್ಬಡೆ ನೆಕ್ಸ್ಟ್ ದ ಎಪಿಸೋಡ್ ಕೂಡ ಬರ್ಗ ಕೂಡ ತಿಕ್ಕ ಅಡೆಮುಟ್ಟ ತೊಂದು ಪ್ಲೇ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್.